ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಗಳೊಂದಿಗೆ ನಮ್ಮ ಪ್ರಾರ್ಥನೆ, ಈ ಒಂದು ಸುವಾರ್ತೆಯ ಪ್ರಾರ್ಥನೆಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಇಂದು ನಾವು ಧ್ಯಾನಿಸಲಿರುವ ಕೀರ್ತನೆಗಳು 103ರಿಂದ. ಒಂದು ನಿಮಿಷ ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವವನು, ಸ್ತುತಿಯಲ್ಲಿ ಜೀವಿಸುವವನಾದ ಪ್ರಭು ಯೇಸುವೆ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇಂದು ನಾವು ಧ್ಯಾನಿಸಲಿರುವ ಈ ಕೀರ್ತನೆಗಳನ್ನು ಅರ್ಥೈಸುವಂತೆ ಪವಿತ್ರಾತ್ಮರ ಶಕ್ತಿಯಿಂದ ನಮ್ಮನ್ನು ಭರಿಸಿರಿ, ನಮ್ಮಲ್ಲಿರುವ ಬಲಹೀನತೆಯನ್ನು ಮನ್ನಿಸಿರಿ ಮತ್ತು ಈ ಕೀರ್ತನೆಗಳ ಮೂಲಕ ನಮ್ಮ ಯಾತನೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ಅದ್ಭುತಗಳು ನಮ್ಮ ಜೀವನದಲ್ಲಿ ಜರುಗಲಿ. ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಕೀರ್ತನೆ 103. ಈ ಕೀರ್ತನೆ ದಯಾಳು ದೇವನ ಉಪಕಾರ ಸ್ಮರಣೆ. ಈ ಕೀರ್ತನೆಯಲ್ಲಿ ಸುಮಾರು 22 ವಾಕ್ಯಗಳಿವೆ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ನನ್ನ ಅಂತರಂಗವೇ ಭಜಿಸು ಆತನನು, ನೆನೆ ಆತನ ಪರಮ ಪಾವನ ನಾಮವನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು, ಮರೆಯದಿರು ಆತನ ಉಪಕಾರಗಳೊಂದನು. ಮನ್ನಿಸುವನಾತ ನನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು, ಉಳಿಸುವನು ಪಾತಾಳದ ಕೂಪದಿಂದ ನನ್ನನು, ಮುಡಿಸುವ ನೆನಗೆ ದಯದಾಕ್ಷಿಣ್ಯದ ಮುಕುಟವನು, ಒಳ್ಳೆಯವುಗಳಿಂದ ತುಂಬಿಸುವನು ನನ್ನ ಜೀವಮಾನವನು, ಪುನರುಜ್ಜೀವನಗೊಳಿಸುವನು ಗರುಡನಂತೆ ನನ್ನ ಯೌವನವನು. ಸಾಧಿಸುವನು ಪ್ರಭು ನ್ಯಾಯ ನೀತಿಯನು, ದೊರಕಿಸುವನು ಶೋಷಿತರಿಗೆ ನ್ಯಾಯವನ್ನು. ತೋರಿಸಿದಾತ ತನ್ನ ಮಾರ್ಗವನ್ನು ಮೋಶೆಗೆ, ತನ್ನ ಮಹತ್ ಕಾರ್ಯಗಳನ್ನು ಇಸ್ರಾಯೇಲರಿಗೆ. ಪ್ರಭು ದಯಾಳು ಕೃಪಾಪೂರ್ಣನು, ಸಹನಶೀಲನು, ಪ್ರೀತಿಮಯನು. ಆತನು ಸದಾ ತಪ್ಪು ಹುಡುಕುವವನಲ್ಲ, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ. ಆಕಾಶ ಮಂಡಲವು ಭೂಮಿಯಿಂದೆಷ್ಟೋ ಉನ್ನತ, ದೈವ ಭಯವುಳ್ಳವರಿಗೆ ಆತನ ಕೃಪೆ ಅಷ್ಟೇ ಸನ್ನುತ. ಪಡುವಣದಿಂದ ಮೂಡಣವೆಷ್ಟೋ ದೂರ, ದೂಡಿದನಾತ ನಮ್ಮ ಪಾಪಗಳನ್ನು ಅಷ್ಟು ದೂರ. ತಂದೆ ಕರುಣೆ ತೋರಿಸುವಂತೆ ಮಕ್ಕಳಿಗೆ, ಕನಿಕರಿಸುವನಾತ ತನಗೆ ಅಂಜುವವರಿಗೆ. ಏಕೆನೆ ನಮ್ಮ ಸ್ವಭಾವವನ್ನು ಆತನು ಬಲ್ಲ, ನಾವು ಹುಡಿ ಮಣ್ಣೆಂದವನಿಗೆ ತಿಳಿದಿದೆಯಲ್ಲ. ಮಾನವನ ಆಯುಷ್ಕಾಲ ಹುಲ್ಲಿಗೆ ಸಮಾನ, ಹೊಲದ ಹೂವಿನಂತೆ ಅವನ ಬೆಡಗು ಭಿನ್ನಾಣ. ಬಿದ್ದು ಹೋಗುವುದ ಹೂವು ಗಾಳಿಯ ಬಡಿತಕ್ಕೆ, ಅದರ ಗುರುತು ಇರದಲ್ಲಿ ಮರಳಿ ನೋಡಲಿಕ್ಕೆ. ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೋ ಯುಗ ಯುಗಾಂತರಕ್ಕೂ, ಅವರ ಮಕ್ಕಳ ಮಕ್ಕಳಿಗೆ ಆತನ ನೀತಿಯು ತಲತಲಾಂತರಕ್ಕೂ. ಅಂತೆಯೇ ಆತನ ನಿಬಂಧನೆಗಳನ್ನು ಕೈಗೊಳ್ಳುವವರಿಗೆ, ಆತನ ವಿಧಿ ನಿಯಮಗಳು ನೆನಪಿನಲ್ಲಿಟ್ಟು ನಡೆಯುವವರಿಗೆ. ಸ್ಥಾಪಿಸಿಹನು ಪ್ರಭು ಸ್ವರ್ಗದಳು ಸಿಂಹಾಸನವನು, ಎಲ್ಲದರ ಮೇಲೆ ನಡೆಸುತ್ತಿಹನು ರಾಜ್ಯಾಡಳಿತವನು. ಭಜಿಸಿರಿ ಪ್ರಭುವನು ದೇವದೂತರುಗಳೇ, ಆತನ ಆಣತಿ ಪಾಲಿಪ ಪರಾಕ್ರಮಿಗಳೇ. ಆತನ ನುಡಿಯಂತೆಯೇ ನಡೆಯುವ ಜನಾಂಗಗಳೇ, ಪ್ರಭುವನ್ನು ಭಜಿಸಿರಿ ಆತನ ಸೇನೆಗಳೇ. ಭಜಿಸು ಪ್ರಭುವನು ಓ ಎನ್ನ ಮನವೇ, ಭಜಿಸಿರಿ ಪ್ರಭುವನು ಆತನ ಸೃಷ್ಟಿಗಳೇ. ಆತನ ಅಧಿಕಾರದಲ್ಲಿಹ ಸಕಲ ವಸ್ತುಗಳೇ, ಭಜಿಸು ಪ್ರಭುವನು ಓ ಎನ್ನ ಮನವೇ. ಆತ್ಮೀಯ ಸಹೋದರ ಸಹೋದರಿಯರೇ, ಇದೊಂದು ದಯಾಳು ದೇವನ ಉಪಕಾರ ಸ್ಮರಣೆ ಮಾಡುವ ಕೀರ್ತನೆ ಮಾತ್ರವಲ್ಲ, ಈ ಕೀರ್ತನೆಯ ಮೂಲಕ ನಾವು ಸೌಖ್ಯದ ಅನುಭವವನ್ನು,
ಕ್ಷಮೆಯ ಅನುಭವವನ್ನು ಪಡೆಯಲು ಸಾಧ್ಯವಿದೆ. ಏಕೆಂದರೆ ಈ ಕೀರ್ತನೆಯ ಮೊದಲ 5 ವಾಕ್ಯಗಳಲ್ಲೇ ನಮಗೆ ಒಂದು ಬಹಳ ಉತ್ತಮವಾದ ಸಂದೇಶವು ಕಾಣಸಿಗುತ್ತದೆ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ನನ್ನ ಮನಕ್ಕೆ ಇರುವ ಒಂದೇ ಇಚ್ಛೆ ದೇವರನ್ನು ಸ್ತುತಿಸಲು, ಆರಾಧಿಸಲು, ಕೊಂಡಾಡಲು. ಭಜಿಸು. ನನ್ನ ಅಂತರಂಗವೇ ಭಜಿಸು ಆತನನ್ನು. ಮನವೇ ಭಜಿಸು, ಅಂತರಂಗವೇ ಭಜಿಸು. ಯಾಕೆ ಭಜಿಸಬೇಕು? ಯಾಕೆ ಸ್ತುತಿಸಬೇಕು? ವೈ ಟು ಪ್ರೈಸ್ ಹಿಮ್? ವೈ ಟು ಬ್ಲೆಸ್ ಹಿಮ್? ನೆನೆ ಆತನ ಪರಮ ಪಾವನ ನಾಮವನು. ಆತನ ನಾಮ ಪರಿಶುದ್ಧ ನಾಮ, ಪರಮ ನಾಮ. ಆ ನಾಮದಲ್ಲಿ ನಮಗೆ ಜಯವಿದೆ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ಮರೆಯದಿರು ಆತನ ಉಪಕಾರಗಳೊಂದನು. ನೋಡಿ, ದೇವರು ನಮಗೆ ಮಾಡಿದ ಉಪಕಾರಗಳನ್ನು ನಾವು ನೆನೆದರೆ ಅಥವಾ ಆತನ ಆಶೀರ್ವಾದಗಳನ್ನು ನೆನೆದರೆ ಈ ಯುಗವೇ ಸಾಲದು. ಕೌಂಟ್ ಇಸ್ ಬ್ಲೆಸ್ಸಿಂಗ್ಸ್ ಅಂಡ್ ನೇಮ್ ದೆಮ್ ಒನ್ ಬೈ ಒನ್ ಅಂತೀವಿ ನಾವು. ಅಂದರೆ ಆತನ ಆಶೀರ್ವಾದಗಳು ಒಂದೊಂದು ನಾವು ನೆನಪಿನಲ್ಲಿ ಇಟ್ಟುಕೊಂಡಿದ್ದರೆ ಇವತ್ತು ನಿಜವಾಗಿಯೂ ನಾವು ಆತನ ಒಂದು ಆಶೀರ್ವಾದದಲ್ಲಿ ಜೀವಿಸಲು ಸಾಧ್ಯ. ಆತನ ಪರಮ ನಾಮವನ್ನು ನಾವು ಭಜಿಸಬೇಕು, ಅದರ ಶಕ್ತಿಯನ್ನು ಮನಗಾಣಬೇಕು. ಮಾತ್ರವಲ್ಲ, ಆತನ ಉಪಕಾರಗಳನ್ನು ನಾವು ಮರೆಯಬಾರದು. ದೇವರು ನಮಗೆ ಎಷ್ಟೋ ಉಪಕಾರಗಳನ್ನು, ಈ ಜೀವ, ಈ ನಮ್ಮ ದೃಷ್ಟಿ, ಈ ನಮ್ಮ ವಾಕ್ಶಕ್ತಿ, ಈ ನಮ್ಮ ಸ್ಪರ್ಶ, ಕೈ ಕಾಲು, ತಲೆ ಮುಡಿಯಿಂದ ಪಾದದವರಿಗೆ ಒಂದೊಂದು ಅಂಗಾಂಗಗಳು, ಇಂದ್ರಿಯಗಳು, ಇವೆಲ್ಲವೂ ದೇವರ ಒಂದು ಅದ್ಭುತವಾದ ಒಂದು ಸೃಷ್ಟಿ ಅಥವಾ ರಚನೆ ಅನ್ಬಹುದು. ಮರೆಯದಿರು ಆತನ ಉಪಕಾರಗಳೊಂದನು. ಮನ್ನಿಸುವನಾತ ನನ್ನ ದೋಷಗಳನ್ನು. ನೋಡಿ, ದೇವರು ಕ್ಷಮಿಸುವ ದೇವರು. ಮನ್ನಿಸುವನಾತ ನನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು. ವಾಸಿ ಮಾಡುವನು ನನ್ನ ರೋಗಗಳನ್ನು. ಮನ್ನಿಸುತ್ತಾನೆ ಮತ್ತು ವಾಸಿ ಮಾಡುತ್ತಾನೆ. ಉಳಿಸುವನು ಪಾತಾಳದ ಕೋಪದಿಂದ ನನ್ನನ್ನು, ಮುಡಿಸುವ ನೆನಗೆ ದಯದಾಕ್ಷಿಣ್ಯದ ಮುಕುಟವನು. ಉಳಿಸುವನು ಪಾತಾಳದ ಕೋಪದಿಂದ ನನ್ನನ್ನು. ಮತ್ತೇನು ಮಾಡ್ತಾನೆ? ಪಾತಾಳದ ಕೋಪದಿಂದ ನನ್ನನ್ನು ರಕ್ಷಿಸಿದ್ದಾನೆ, ಮನ್ನಿಸಿದ್ದಾನೆ. ಇವತ್ತು ದೋಷ ಪರಿಹಾರ ಮಾಡಿದ್ದಾರೆ ಪ್ರಭು, ನಮ್ಮನ್ನು ರಕ್ಷಿಸಿದ್ದಾರೆ. ಆದರೂ ಆತ ನಮ್ಮ ರೋಗಗಳಿಂದ ವಾಸಿ ಮಾಡುವನು. ರೋಗಗಳಿಂದ ಬೈಬಲ್ ಹೇಳುತ್ತೆ, ಆತನಿಂದ ನಾವು ಸೌಖ್ಯ ಪಡುತ್ತೇವೆ. ಆತನ ಗಾಯಗಳಿಂದ ನಮಗೆ ಸೌಖ್ಯ. ಅದರಿಂದ ಮನ್ನಿಸುವನಾತ ನನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು. ಉಳಿಸುವನು ಪಾತಾಳದ ಕೂಪದಿಂದ ನನ್ನನ್ನು. ಆ ಪಾತಾಳದ ಕೂಪದಿಂದ ನನ್ನನ್ನು ಆತ ಉಳಿಸುತ್ತಾನೆ. ಮುಡಿಸುವ ನೆನಗೆ ದಯದಾಕ್ಷಿಣ್ಯದ ಮುಕುಟವನು. ಮುಡಿಸುವ ನೆನಗೆ ದಯದಾಕ್ಷಿಣ್ಯದ ಮುಕುಟವನು. ಒಳ್ಳೆಯವುಗಳಿಂದ ತುಂಬಿಸುವನು ನನ್ನ ಜೀವಮಾನವನು. ಪುನರುಜ್ಜೀವನಗೊಳಿಸುವನು ಗರುಡನಂತೆ ನನ್ನ ಯೌವನವನು. ಸಾಧಿಸುವನು ಪ್ರಭು ನ್ಯಾಯ ನೀತಿಯನ್ನು, ದೊರಕಿಸುವನು ಶೋಷಿತರಿಗೆ ನ್ಯಾಯವನ್ನು. ನೋಡಿ, ಉಳಿಸುವನು ಪಾತಾಳ ಕೂಪದಿಂದ ನನ್ನನ್ನು, ಮುಡಿಸುವ ನನಗೆ ದಯದಾಕ್ಷಿಣ್ಯದ ಮುಕುಟವನು, ಒಳ್ಳೆಯವುಗಳಿಂದ ತುಂಬಿಸುವನು ನನ್ನ ಜೀವಮಾನವನು. ನನ್ನಲ್ಲಿರುವ ಹೊಲಸು, ನನ್ನಲ್ಲಿರುವ ಕೆಟ್ಟದು, ಅಶುದ್ಧತೆಯನ್ನು ತೊಡೆದು ಹಾಕುವನು. ಆತ ಪುನರುಜ್ಜೀವನಗೊಳಿಸುವನು ಗರುಡನಂತೆ ನನ್ನ ಯೌವನವನು. ಸೋತು ಕುಗ್ಗಿ ಹೋದ ಅಥವಾ ಸೊರಗಿ ಹೋದ ಬಾಳಿಗೆ ಮತ್ತೆ ಶಕ್ತಿ ಕೊಡಲು ಶಕ್ತನಾದ ಪ್ರಭು. ದೇವರ ನಾಮ ನಾವು ಭಜಿಸುವಾಗ, ಸ್ತುತಿಸುವಾಗ, ಉಪಕಾರ ಸ್ಮರಣೆ ಮಾಡುವಾಗ ನಮಗೆ ಅಂತ ಶಕ್ತಿ ಲಭ್ಯವಾಗುತ್ತೆ. ಸಾಧಿಸುವನು ಪ್ರಭು ನ್ಯಾಯ ನೀತಿಯನ್ನು, ದೊರಕಿಸುವನು ಶೋಷಿತರಿಗೆ ನ್ಯಾಯವನ್ನು. ತೋರಿಸಿದಾತ ತನ್ನ ಮಾರ್ಗವನ್ನು ಮೋಶೆಗೆ, ತನ್ನ ಮಹತ್ ಕಾರ್ಯಗಳನ್ನು ಇಸ್ರಾಯೇಲರಿಗೆ. ನೋಡಿ ಏನು ಮಾಡಿದ್ದಾರೆ? ಆತ ಸಾಧಿಸುವನು ಪ್ರಭು ನ್ಯಾಯ ನೀತಿಯನ್ನು. ಖಂಡಿತವಾಗಿಯೂ ಪ್ರಭು ನ್ಯಾಯ ನೀತಿಯನ್ನು ಸಾಧಿಸುವನು. ದೊರಕಿಸುವನು ಶೋಷಿತರಿಗೆ ನ್ಯಾಯವನ್ನು. ಕಷ್ಟದಲ್ಲಿ ಶೋಷಿತರಿಗೆ ನ್ಯಾಯವನ್ನು ದೊರಕಿಸುವನು. ತೋರಿಸಿದಾತ ತನ್ನ ಮಾರ್ಗವನ್ನು ಮೋಶೆಗೆ, ತನ್ನ ಮಹತ್ ಕಾರ್ಯಗಳನ್ನು ಇಸ್ರಾಯೇಲರಿಗೆ. ತೋರಿಸಿದಾತ ತನ್ನ ಮಾರ್ಗವನ್ನು ಮೋಶೆಗೆ, ತನ್ನ ಮಹತ್ ಕಾರ್ಯಗಳನ್ನು ಇಸ್ರಾಯೇಲರಿಗೆ. ಪ್ರಭು ದಯಾಳು ಕೃಪಾಪೂರ್ಣನು, ಸಹನಶೀಲನು, ಪ್ರೀತಿಮಯನು. ಪ್ರಭು ದಯಾಳು, ಪ್ರಭುವಿನ ಒಂದು ಗುಣಗಳು ಯಾವುದು? ದಯಾಳು, ಕೃಪಾಪೂರ್ಣನು, ಸಹನಶೀಲನು, ಪ್ರೀತಿಮಯನು. ಆತನು ಸದಾ ತಪ್ಪು ಹುಡುಕುವವನಲ್ಲ. ನಮ್ಮ ದೇವರು ತಪ್ಪು ಹುಡುಕುವ ದೇವರು ಅಲ್ಲ. ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ನೋಡಿ,
ತಪ್ಪು ಹುಡುಕುವವನಲ್ಲ, ಕೋಪ ಇಟ್ಟುಕೊಳ್ಳುವವನಲ್ಲ. ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ. ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ. ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ. ಆಕಾಶ ಮಂಡಲವು ಭೂಮಿಯಿಂದೆಷ್ಟೋ ಉನ್ನತ. ದೈವ ಭಯ ಉಳ್ಳವರಿಗೆ ಆತನ ಕೃಪೆ ಅಷ್ಟೇ ಸನ್ನುತ. ಪಡುವಣದಿಂದ ಮೂಡಣವೆಷ್ಟೋ ದೂರ, ದೂಡಿದ ನಾತ ನಮ್ಮ ಪಾಪಗಳನ್ನು ಅಷ್ಟು ದೂರ. ಅಂದರೆ ನಮ್ಮ ಯೆಶಾಯ 43:25 ಓದ್ತೀವಿ, ದೇವರು ನಮ್ಮ ಪಾಪಗಳನ್ನು ಶಾಶ್ವತ ನಾಶ ಮಾಡುವರು. ಯೆಶಾಯನ ಗ್ರಂಥ 43ನೇ ಅಧ್ಯಾಯ ವಾಕ್ಯ 25. ಆದರೂ ನಾನಾಗೆ ಅಳಿಸಿ ಬಿಡುವೆ ನಿನ್ನ ದ್ರೋಹಗಳನ್ನು, ನನ್ನ ನೆನಪಿನಿಂದ ತೆಗೆದು ಹಾಕುವೆ ನಿನ್ನ ಪಾಪಗಳನ್ನು. ದೇವರು ಮನ್ನಿಸುತ್ತಾರೆ. ನಾವು ಕೇಳಿದ್ದೀವಿ 103ನೇ ಕೀರ್ತನೆಯಲ್ಲಿ, ಮನ್ನಿಸುವನಾತ ನನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು. ಹಾಗೆಯೇ ಇಲ್ಲಿ ಹೇಳ್ತಾರೆ, ಪಡುವಣದಿಂದ ಮೂಡಣವೆಷ್ಟು ದೂರ, ದೂಡಿದ ನಾತ ನಮ್ಮ ಪಾಪಗಳನ್ನು ಅಷ್ಟು ದೂರ. ದೇವರು ಪಾಪ ಲೆಕ್ಕ ಇಟ್ಟುಕೊಳ್ಳುವುದಿಲ್ಲ. ಪಾಪಗಳನ್ನು ಮನ್ನಿಸಿ ನಮಗೆ ಶಕ್ತಿ ನೀಡ್ತಾರೆ, ಕೃಪೆ ತೋರ್ತಾರೆ. ತಂದೆ ಕರುಣೆ ತೋರಿಸುವಂತೆ ಮಕ್ಕಳಿಗೆ ಕನಿಕರಿಸುವ ನಾತ ತನಗೆ ಅಂಜುವವರಿಗೆ. ನೋಡಿ, ಹೇಗೆ ತಂದೆ ಕನಿಕರ ತೋರಿಸ್ತಾನೆ, ಹಾಗೇನೆ ಪ್ರಭು ನಮಗೆ ಕನಿಕರ ತೋರಿಸುತ್ತಾರೆ. ಏಕೆಂದರೆ ನಮ್ಮ ಸ್ವಭಾವವನ್ನು ಆತನು ಬಲ್ಲ. ನಮ್ಮ ಸ್ವಭಾವ ಚಂಚಲ ಸ್ವಭಾವ, ಅಥವಾ ಈ ಪಾಪಕ್ಕೆ ಬಲಿಯಾಗುವ ಸ್ವಭಾವ. ಆದರೂ ನಾವು ಆತನ ಬಳಿಗೆ ಬರುವಾಗ ನಮಗೆ ಇವತ್ತು ಏನು ಬೇಕು? ಆತನ ಕೃಪೆ. ಏಕೆಂದರೆ ನಮ್ಮ ಸ್ವಭಾವವನ್ನು ಆತನು ಬಲ್ಲ. ನಾವು ಗುಡಿ ಮಣ್ಣೆಂದವನಿಗೆ ತಿಳಿದಿದೆಯಲ್ಲ, ಮಾನವನ ಆಯುಷ್ಕಾಲ ಹುಲ್ಲಿಗೆ ಸಮಾನ, ಹೊಲದ ಹೂವಿನಂತೆ ಅವನ ಬೆಡಗು ಬಿನ್ನಾಣ. ಬಿದ್ದು ಹೋಗುವುದ ಹೂವು ಗಾಳಿಯ ಬಡಿತಕ್ಕೆ, ಅದರ ಗುರುತು ಇರದಲ್ಲಿ ಮರಳಿ ನೋಡಲಿಕ್ಕೆ. ನೋಡಿ, ಮಾನವನ ಆಯುಷ್ಕಾಲ ಹುಲ್ಲಿಗೆ ಸಮಾನ, ಹೊಲದ ಹೂವಿನಂತೆ ಅವನ ಬೆಡಗು ಬಿನ್ನಾಣ. ನಾವು ಯಾರು ಹೆಚ್ಚಳ ಪಡುವವನು ಸಂತ ಪೌಲರು ಹೇಳಿದಾಗೆ ಪ್ರಭುವಿನಲ್ಲಿ ಹೆಚ್ಚಳ ಪಡಲಿ. ಬಿದ್ದು ಹೋಗುವುದ ಹೂವು ಗಾಳಿಯ ಬಡಿತಕ್ಕೆ, ಅದರ ಗುರುತು ಇರದಲ್ಲಿ ಮರಳಿ ನೋಡಲಿಕ್ಕೆ. ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೋ ಯುಗ ಯುಗಾಂತರಕ್ಕೂ, ಅವರ ಮಕ್ಕಳಿಗೆ ಆತನ ನೀತಿಯು ತಲತಲಾಂತರಕ್ಕೂ. ಅವರ ಮಕ್ಕಳಿಗೆ ಆತನ ನೀತಿಯು ತಲತಲಾಂತರಕ್ಕೂ. ಅಂತೆಯೇ ಆತನ ನಿಬಂಧನೆಗಳನ್ನು ಕೈಗೊಳ್ಳುವವರಿಗೆ, ಆತನ ವಿಧಿ ನಿಯಮಗಳು ನೆನಪಿನಲ್ಲಿಟ್ಟು ನಡೆಯುವವರಿಗೆ ಸ್ಥಾಪಿಸಿಹನು ಪ್ರಭು ಸ್ವರ್ಗದೊಳು ಸಿಂಹಾಸನವನು, ಎಲ್ಲದರ ಮೇಲೆ ನಡೆಸುತ್ತಿಹನು ರಾಜ್ಯಾಡಳಿತವನು. ನೋಡಿ, ಆತನ ವಿಧಿ ನಿಯಮಗಳನ್ನು ಅಥವಾ ನಿಬಂಧನೆಗಳನ್ನು ನೆನಪಿಟ್ಟುಕೊಂಡು ನಡೆಯುವಾಗ ನಮಗೆ ಆಶೀರ್ವಾದ. ಈ ಪ್ರಭು ನಮಗೂ ಕೂಡ ಒಂದು ಸ್ಥಳವನ್ನು ಇಟ್ಟಿದ್ದಾರೆ. ಯೇಸು ಸ್ವಾಮಿ ಹೇಳಿದರು, ನಾನು ಹೋಗಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತೀನಿ. ಹೌದು, ನಮಗೊಂದು ಸ್ಥಳವನ್ನು ಆತ ಸಿದ್ಧಪಡಿಸಿದ್ದಾನೆ. ಭಜಿಸಿರಿ ಪ್ರಭುವನ್ನು ದೇವದೂತರುಗಳೇ, ಆತನ ಆಣತಿ ಪಾಲಿಪ ಪರಾಕ್ರಮಿಗಳೇ, ಆತನ ನುಡಿಯಂತೆ ನಡೆಯುವ ಜನಾಂಗಗಳೇ. ಭಜಿಸಿರಿ ಪ್ರಭುವನ್ನು ದೇವದೂತರುಗಳೇ, ಆಣತಿ ಪಾಲಿಪ ಪರಾಕ್ರಮಿಗಳೇ, ಆತನ ನುಡಿಯಂತೆ ನಡೆಯುವ ಜನಾಂಗಗಳೇ. ಅಂದರೆ ನಾವೆಲ್ಲರೂ ಆತನನ್ನು ಸ್ತುತಿಸತಕ್ಕದ್ದು. ಪ್ರಭುವನ್ನು ಭಜಿಸಿರಿ ಆತನ ಸೇನೆಗಳೇ, ಭಜಿಸು ಪ್ರಭುವನು ಓ ಎನ್ನ ಮನವೇ. ಭಜಿಸಿರಿ ಪ್ರಭುವನು ಆತನ ಸೃಷ್ಟಿಗಳೇ, ಆತನ ಅಧಿಕಾರದಲ್ಲಿ ಸಕಲ ವಸ್ತುಗಳೇ. ಭಜಿಸು ಪ್ರಭುವನು ಓ ಎನ್ನ ಮನವೇ. ಭಜಿಸು ಪ್ರಭುವನು ಓ ಎನ್ನ ಮನವೇ. ಪ್ರಭುವನ್ನು ಭಜಿಸು, ದೇವರನ್ನು ಸ್ತುತಿಸು, ದೇವರನ್ನು ಕೊಂಡಾಡು, ದೇವರ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ಹಾಡು. ಏಕೆಂದರೆ ಆತ ಒಳ್ಳೆಯವನು, ನಮ್ಮ ದೇವರು ಒಳ್ಳೆಯವರು, ನಮ್ಮನ್ನು ರಕ್ಷಿಸುವ ದೇವರು ಅವರಾಗಿದ್ದಾರೆ. ಮುಂದಿನ ಕೀರ್ತನೆ 104, ಸೃಷ್ಟಿಕರ್ತನ ಭಜನೆ. ಸುಮಾರು 35 ವಾಕ್ಯಗಳುಳ್ಳ ಈ ಕೀರ್ತನೆ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ಪ್ರಭುವು ನನ್ನ ದೇವಾನಿ ಸರ್ವೋತ್ತಮನು, ಮಹಿಮೆ ಪ್ರತಾಪಗಳಿಂದ ಭೂಷಿತನು. ತೊಟ್ಟುಕೊಂಡಿರುವೆ ಬೆಳಕನೆ ಬಟ್ಟೆಯಂತೆ, ಹರಡಿಸಿರುವೆ ಆಗಸವನ್ನು ಗುಡಾರದಂತೆ. ನಿರ್ಮಿಸಿರುವೆ ನಿನ್ನ ಭವನವನ್ನು ಜಲದ ಮೇಲೆ, ಮಾಡುವೆ ಸಂಚಾರ ಮಾರುತನ ರೆಕ್ಕೆಗಳ ಮೇಲೆ. ನಿನಗೆ ರಥವಾಹನಗಳು ಆ ಮುಗಿಲು ಮೋಡಗಳೇ, ಗಾಳಿಗಳೇ ನಿನಗೆ ದೂತರುಗಳು, ಅಗ್ನಿ ಜ್ವಾಲೆಗಳೇ ಆಳುಗಳು. ಭುವಿಯನ್ನು ತಳಹದಿಯ ಮೇಲೆ ಸ್ಥಾಪಿಸಿರುವೆ, ಅದೆಂದಿಗೂ ಕದಲದಂತೆ ಮಾಡಿರುವೆ.
ಅದಕ್ಕೆ ಹೊದಿಸಿರುವೆ ಸಾಗರವೆಂಬ ವಸ್ತ್ರವನ್ನು, ಆ ಜಲರಾಶಿಗಳು ಮುಳುಗಿಸಿವೆ ಬೆಟ್ಟಗಳನ್ನು. ತಲೆದೋರಿತು ಜಲ ನಿನ್ನ ಗದರಿಕೆಗೆ, ಹೆದರಿ ಹಿಂಜರಿಯಿತು ನಿನ್ನ ಗರ್ಜನೆಗೆ. ತಲೆದೋರಿದವು ಬೆಟ್ಟ ಗುಡ್ಡಗಳು, ತುಂಬಿಕೊಂಡವು ಹಳ್ಳ ಕೊಳ್ಳಗಳು, ಅವೇ ನೀ ನೇಮಿಸಿದ ಸ್ಥಳಗಳು. ಗೊತ್ತು ಮಾಡಿರುವೆ ಆ ಜಲರಾಶಿಗೆ ಮೇರೆಯನು, ಅವು ಮತ್ತೆ ಮುಚ್ಚದಂತೆ ಮಾಡಿರುವೆ ಭೂಮಿಯನು. ಬುಗ್ಗೆಗಳು ಚಿಮ್ಮಿ ಓಡ ಮಾಡುವೆ ತಗ್ಗುಗಳಲ್ಲಿ, ನದಿಗಳ ಹರಿಯ ಮಾಡುವೆ ಗುಡ್ಡಗಳ ನಡುವೆಯಲ್ಲಿ. ನೀರ ನೀಡುವವು ಕುಡಿಯಲಿಕ್ಕೆ ಕಾಡು ಮೃಗಗಳಿಗೆ, ದಾಹ ನೀಗಿಸಿಕೊಳ್ಳಲು ಆ ಕಾಡು ಕತ್ತೆಗಳಿಗೆ. ಅವುಗಳ ಅರುಗಲ್ಲೇ ಇವೆ ಹಕ್ಕಿಗಳ ಗೂಡುಗಳು, ಕೇಳುತ್ತಿವೆ ಕೊಂಬೆಗಳಿಂದ ಪಕ್ಷಿಗಳ ಕಲರವಗಳು. ಮಲೆಗಳ ಮೇಲೆ ಮಳೆಗರೆಯುವೆ ಗಗನದಿಂದ, ತೃಪ್ತಿಗೊಂಡಿದೆ ಪೃಥ್ವಿಯು ನಿನ್ನ ಕೃಪೆಗಳಿಂದ. ಮೊಳೆಸುವೆ ಹುಲ್ಲನ್ನು ದನ ಕರುಗಳಿಗೋಸ್ಕರ, ಬೆಳೆಸುವೆ ಪೈರನ್ನು ನರಮಾನವರಿಗೋಸ್ಕರ. ಒದಗಿಸುವೆ ಬೇಸಾಯದ ಆಹಾರವನ್ನು, ಹೃದಯವನ್ನು ಮುದಗೊಳಿಸುವ ದ್ರಾಕ್ಷಾರಸವನ್ನು. ಮುಖಕ್ಕೆ ಮೆರಗ ನೀಯುವ ತಿಳಿ ತೈಲಗಳನ್ನು, ದೇಹವನ್ನು ಗಟ್ಟಿಮುಟ್ಟಾಗಿಸುವ ರೊಟ್ಟಿಯನು. ಜಲವಿದೆ ಲೆಬನೋನಿನ ದೇವದಾರು ವೃಕ್ಷಗಳಿಗೆ, ನೀರು ಬೇಕಾದಷ್ಟಿದೆ ಪ್ರಭು ನೆಟ್ಟ ಮರಗಳಿಗೆ. ಗೂಡು ಕಟ್ಟಿಕೊಳ್ಳುವವು ಹಕ್ಕಿಗಳ ಮರಗಳಲ್ಲಿ, ವಾಸ ಮಾಡುವವು ಕೊಕ್ಕರೆಗಳು ತುರಾಯಿ ಮರಗಳಲ್ಲಿ. ಬೆಟ್ಟ ಗುಡ್ಡಗಳಿವೆ ಕಾಡು ಕುರಿಗಳಿಗೆ, ಬಂಡೆ ಬಿರುಕುಗಳಿವೆ ಬೆಟ್ಟದ ಮೊಲಗಳಿಗೆ. ಋತು ಸೂಚನೆಗಾಗಿ ನೀ ನಿರ್ಮಿಸಿದೆ ಚಂದ್ರನನು, ಸೂರ್ಯ ಬಲ್ಲನು ತನ್ನ ಅಸ್ತಮಾನದ ವೇಳೆಯನು. ರಾತ್ರಿಯಾಗುತ್ತದೆ ನೀ ಕತ್ತಲನ್ನು ಬರಮಾಡಲು, ತಿರುಗಾಡುತ್ತವೆ ಆಗ ಕಾಡಿನ ಜೀವ ಜಂತುಗಳು. ಗರ್ಜಿಸುತ್ತವೆ ಪ್ರಾಯ ಸಿಂಹಗಳು ಬೇಟೆಗಾಗಿ, ದೇವರನ್ನು ಎದುರು ನೋಡುತ್ತವೆ ಆಹಾರಕ್ಕಾಗಿ. ಮರಳುತ್ತವೆ ಸೂರ್ಯೋದಯವಾಗಲು, ತಮ್ಮ ಗವಿ ಗುಹೆಗಳಲ್ಲಿ ಮಲಗಲು. ಹೊರಡುತ್ತಾನಾಗ ಮಾನವ ಕೆಲಸಕ್ಕೆ, ದುಡಿಯುತ್ತಾನೆ ಸಾಯಂಕಾಲದವರೆಗೆ. ಸೃಜಿಸಿರುವೆ ಎಲ್ಲವನ್ನು ಸುಜ್ಞಾನದಿಂದ, ಜಗವೆಲ್ಲ ತುಂಬಿದೆ ನಿನ್ನ ಸೃಷ್ಟಿಯಿಂದ. ಸಮುದ್ರವಿದು ಎಷ್ಟು ಅಪಾರ, ಅದೆಷ್ಟು ವಿಶಾಲ, ಅದರಲ್ಲಿರುವ ಸಣ್ಣ ದೊಡ್ಡ ಜೀವಿಗಳಿಗೆ ಲೆಕ್ಕವಿಲ್ಲ. ಓಡಾಡುತ್ತವದರೊಳು ಹಡಗುಗಳು, ನೀನುಂಟು ಮಾಡಿದ ತಿಮಿಂಗಿಲಗಳು. ಸಕಾಲದೊದಗಿಸುವೆ ಆಹಾರವನ್ನು, ನಂಬಿಕೊಂಡಿವೆ ಈ ಜೀವಿಗಳು ನಿನ್ನನು. ನೀ ನೀಡಲು ಕೂಡಿಸಿಟ್ಟುಕೊಳ್ಳುವು, ನೀ ಕೈ ತೆರೆಯಲು ಸಂತೃಪ್ತಿ ಪಡೆಯುವು. ತಲ್ಲಣಗೊಳ್ಳುವು, ನೀ ಮುಖ ಮರೆ ಮಾಡಿಕೊಳ್ಳಲು. ಮಣ್ಣು ಪಾಲಾಗುವು, ನೀನವುಗಳ ಉಸಿರನಡಗಿಸಲು. ನೀ ಉಸಿರನ್ನೂದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವು. ಸ್ವಾಮಿ ದೇವನ ಮಹಿಮೆ ಇರಲಿ ಶಾಶ್ವತವಾಗಿ, ಆತ ಸಂತೋಷಿಸಲಿ ತನ್ನ ಸುಕೃತ್ಯಗಳಿಗಾಗಿ. ನಡುಗುತ್ತದೆ ಭೂಮಂಡಲ ಆತನ ಕೃತ್ಯಕ್ಕೆ, ಹೊಗೆ ಕಾರುತ್ತದೆ ಪರ್ವತ ಆತನ ಸ್ಪರ್ಶಕ್ಕೆ. ಪ್ರಭುವನ್ನು ನಾ ಹೊಗಳಿ ಹಾಡುವೆನು ಬಾಳಿನೊಳೆಲ್ಲ, ನನ್ನ ದೇವನನ್ನು ಭಜಿಸುವೆನು ನಾ ಜೀವಮಾನವೆಲ್ಲ. ಆತನಿಗೊಲಿಯಲಿ ನನ್ನ ಧ್ಯಾನ, ಆತನಲ್ಲಿ ಹರ್ಷಿಸಲಿ ನನ್ನ ಮನ. ದಯಿಸಿ ಹೋಗಲಿ ಧರೆಯಿಂದ ದುಷ್ಟರು, ನಿರ್ಮೂಲವಾಗಲಿ ಸಕಲ ದುರುಳರು. ಪ್ರಭುವನು ನನ್ನ ಮನ ಸ್ತುತಿಸಲಿ, ಪ್ರಭುವಿಗೆ ಸ್ತುತಿ ಸ್ತೋತ್ರವಾಗಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಕೀರ್ತನೆ 104 ನಾವು ಸಂಪೂರ್ಣವಾಗಿ ಓದಿದ್ವಿ. ಸೃಷ್ಟಿಕರ್ತನ ಭಜನೆ ಮಾಡುವುದನ್ನು ನಾವು ನೋಡ್ತೀವಿ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಈ ದೇವರು ಸೃಷ್ಟಿಸಿದ ಎಲ್ಲ ವಸ್ತುಗಳು ನಮ್ಮ ಒಳಿತಿಗಾಗಿ, ಅವುಗಳು ದೇವರ ಕರುಣೆ. ಉದಾಹರಣೆಗೆ ಆತ ಹೇಳುತ್ತಾನೆ, ಈ ಭೂಮಿ ಆಕಾಶಗಳನ್ನು ಅಥವಾ ಗಾಳಿ, ಅಗ್ನಿ, ಜಲರಾಶಿಗಳು, ಈ ಬೆಟ್ಟ ಗುಡ್ಡಗಳು, ಸಮುದ್ರ, ಎಷ್ಟು ಅದರಲ್ಲಿರುವ ಮೀನುಗಳು ಇರಬಹುದು, ಸರೀಸೃಪಗಳು, ಇವೆಲ್ಲವೂ ಮೃಗಗಳು, ಇದೆಲ್ಲವೂ ಒಂದು ಆಶೀರ್ವಾದವಾಗಿ ದೇವರು ಸೃಷ್ಟಿಸಿದ್ದಾರೆ. ಮನುಷ್ಯನು ಅದನ್ನು ದುರುಪಯೋಗಪಡಿಸದೆ ಸದುಪಯೋಗಪಡಿಸತಕ್ಕದ್ದು ಮನುಷ್ಯನ ಕರ್ತವ್ಯವಾಗಿದೆ.
ಅದರಿಂದ ಇವುಗಳಿಗೆಲ್ಲ ನಾವು ದೇವರಿಗೆ ಸ್ತುತಿ ಸ್ತೋತ್ರ ವಂದನೆ ಸಲ್ಲಿಸತಕ್ಕದ್ದು ಮತ್ತು ದೇವರ ಕೃಪೆಯನ್ನು ಹೊಂದಿ ಜೀವಿಸತಕ್ಕದ್ದು. ನೋಡಿ, ಕೆಲವು ವಾಕ್ಯಗಳನ್ನು ನಾವು ಇದರಲ್ಲಿ ಧ್ಯಾನಿಸೋಣ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು, ಪ್ರಭು ನನ್ನ ದೇವನಿ ಸರ್ವೋತ್ತಮನು, ಮಹಿಮೆ ಪ್ರತಾಪಗಳಿಂದ ಭೂಷಿತನು. ತೊಟ್ಟುಕೊಂಡಿರುವೆ ಬೆಳಕನೆ, ಬಟ್ಟೆಯಂತೆ ಹರಡಿಸಿರುವೆ ಆಗಸವನ್ನು ಗುಡಾರದಂತೆ, ನಿರ್ಮಿಸಿರುವೆ ನಿನ್ನ ಭವನವನ್ನು ಜಲದ ಮೇಲೆ, ಮಾಡುವೆ ಸಂಚಾರ ಮಾರುತನ ರೆಕ್ಕೆಗಳ ಮೇಲೆ. ನಿನಗೆ ರಥವಾಹನಗಳು, ಆ ಮುಗಿಲು ಮೋಡಗಳೇ, ಗಾಳಿಗಳೇ, ನಿನಗೆ ದೂತರುಗಳು, ಅಗ್ನಿ ಜ್ವಾಲೆಗಳೇ, ಆಳುಗಳು. ಭುವಿಯನ್ನು ತಳಹದಿಯ ಮೇಲೆ ಸ್ಥಾಪಿಸಿರುವೆ, ಅದೆಂದಿಗೂ ಕದಲದಂತೆ ಮಾಡಿರುವೆ. 5 ವಾಕ್ಯಗಳನ್ನು ನಾವು ನೋಡೋಣ. ದೇವರನ್ನು ಭಜಿಸಬೇಕು, ಏಕೆಂದರೆ ಇದೆಲ್ಲವನ್ನು ಸೃಷ್ಟಿ ಮಾಡಿದಾತ. ಆ ಮುಗಿಲಿರ್ಬೋದು ಅಥವಾ ರಥವಾಹನಗಳ ತರ ಕಾಣ್ತವೆ. ಗಾಳಿಗಳೇ ನಿನಗೆ ದೂತರುಗಳು, ಅಗ್ನಿ ಜ್ವಾಲೆಗಳೇ ಆಳುಗಳು. ಭುವಿಯನ್ನು ತಳಹದಿಯ ಮೇಲೆ ಸ್ಥಾಪಿಸಿರುವೆ, ಈ ಭುವಿಯನ್ನು ಅಲುಗಾಡದಂತೆ ನೀನು. ಯು ಆರ್ ದ ಫೌಂಡೇಶನ್, ನೀನೇ ಇದಕ್ಕೆ ತಳಹದಿಯಾಗಿದ್ದೀಯ. 6ರಿಂದ 10 ನೋಡೋಣ. ಅದಕ್ಕೆ ಹೊದಿಸಿರುವೆ ಸಾಗರವೆಂಬ ವಸ್ತ್ರವನ್ನು, ಆ ಜಲರಾಶಿಗಳು ಮುಳುಗಿಸುವೆ ಬೆಟ್ಟಗಳನ್ನು. ತಲೆದೋರಿತು ಜಲ ನಿನ್ನ ಗದರಿಕೆಗೆ, ಹೆದರಿ ಹಿಂಜರಿಯಿತು ನಿನ್ನ ಗರ್ಜನೆಗೆ. ತಲೆದೋರಿದವು ಬೆಟ್ಟ ಗುಡ್ಡಗಳು, ತುಂಬಿಕೊಂಡವು ಹಳ್ಳ ಕೊಳ್ಳಗಳು, ಅವೇ ನೀ ನೇಮಿಸಿದ ಸ್ಥಳಗಳು. ಗುತ್ತು ಮಾಡಿರುವೆ ಆ ಜಲರಾಶಿಗೆ ಮೇರೆಯನು, ಅವು ಮತ್ತೆ ಮುಚ್ಚದಂತೆ ಮಾಡಿರುವೆ ಭೂಮಿಯನು. ಬುಗ್ಗೆಗಳು ಚಿಮ್ಮಿ ಓಡ ಮಾಡುವೆ ತಗ್ಗುಗಳಲ್ಲಿ, ನದಿಗಳ ಹರಿಯ ಮಾಡುವೆ ಗುಡ್ಡಗಳ ನಡುವೆಯಲ್ಲಿ. ನೋಡಿ, ಇವೆಲ್ಲವೂ ಸಾಧ್ಯ ನಿನ್ನಿಂದ ಮಾತ್ರ. ಈ ಜಲರಾಶಿ, ಅದಕ್ಕೆ ಮೇರೆ. ನೀವು ನೋಡಿದ್ರೆ ಈ ಒಂದು ವಿಶ್ವ ಖಗೋಳ ಅಥವಾ ಭೂಗೋಳ ತರ ಒಂದು ಕಾಲ್ಚೆಂಡು ತರ ಕಾಣುತ್ತೆ, ಫುಟ್ಬಾಲ್ ತರ. ಹೇಗೆ ನೀರು ನಿಲ್ಲಲು ಸಾಧ್ಯ, ಭೂಮಿ ನಿಲ್ಲಲು ಸಾಧ್ಯ? ಇದೆಲ್ಲ ದೇವರಿಗೆ, ಯಾಕಂದ್ರೆ ದೇವರೇ ಇದರ ಫೌಂಡೇಶನ್, ದೇವರೇ ಇದರ ತಳಹದಿ. ಅದರಿಂದ ದೇವರ ಶಕ್ತಿ. ರೋಮನರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯದಿಂದ ನೀವು ಓದಿದಾಗ ಮಾನವ ಕುಲದ ಮಲಿನತೆ ಎಂದು ಅಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಹೇಳ್ತಾ ಇದೆ, ಮನುಷ್ಯನಿಗೆ ಈ ಸೃಷ್ಟಿಗಳ ಮೂಲಕವೇ ದೇವರ ಅಗೋಚರ ಶಕ್ತಿ ವೇದ್ಯವಾಗುತ್ತದೆ. ಅಂದರೆ ಈ ಸೃಷ್ಟಿಯನ್ನು ನೋಡಿದಾಗ ಸೃಷ್ಟಿಕರ್ತನ ಮಹಿಮೆಯನ್ನು ನಾವು ಕಾಣುತ್ತೇವೆ. ವಾಕ್ಯ 11ರಿಂದ 15 ನೋಡೋಣ. ನೀರ ನೀಡವು ಕುಡಿಯಲಿಕ್ಕೆ ಕಾಡು ಮೃಗಗಳಿಗೆ, ದಾಹ ನೀಗಿಸಿಕೊಳ್ಳಲು ಆ ಕಾಡು ಕತ್ತೆಗಳಿಗೆ. ಅವುಗಳ ಅರುಗಲ್ಲೇ ಇವೆ ಹಕ್ಕಿಗಳ ಗೂಡುಗಳು, ಕೇಳುತ್ತಿವೆ ಕೊಂಬೆಗಳಿಂದ ಪಕ್ಷಿಗಳ ಕಲರವಗಳು. ಮಲೆಗಳ ಮೇಲೆ ಮಳೆಗರೆಯುವೆ ಗಗನದಿಂದ, ತೃಪ್ತಿಗೊಂಡಿದೆ ಪೃಥ್ವಿಯು ನಿನ್ನ ಕೃಪೆಗಳಿಂದ. ಮೊಳೆಸುವೆ ಹುಲ್ಲನ್ನು ದನ ಕರುಗಳಿಗೋಸ್ಕರ, ಬೆಳೆಸುವೆ ಪೈರನ್ನು ನರಮಾನವರಿಗೋಸ್ಕರ. ಒದಗಿಸುವೆ ಬೇಸಾಯದ ಆಹಾರವನ್ನು, ಹೃದಯವನ್ನು ಮುದಗೊಳಿಸುವ ದ್ರಾಕ್ಷಾರಸವನ್ನು. ನೋಡಿ, ದೇವರು ಏನ್ ಮಾಡ್ತಾರೆ? ದೇವರು ಎಲ್ಲ ಕಾಡು ಮೃಗಗಳಿಗೆ, ಕಾಡು ಕತ್ತೆಗಳಿಗೆ ನೀರನ್ನು ನೀಡಿದ್ದಾರೆ. ದಾಹ ನೀಗಿಸಿಕೊಳ್ಳಲು ಈ ನೀರನ್ನು, ಜಲರಾಶಿಗಳನ್ನು ಕೊಟ್ಟಿದ್ದಾರೆ. ಈ ಬುಗ್ಗೆಗಳು ಚಿಮ್ಮಿ ಓಡಾಡುತ್ತವೆ, ನದಿಗಳು ಹರಿಯ ಮಾಡುತ್ತವೆ. ಅಂದ್ರೆ ಈ ನೀರು ಕೂಡ ದೇವರ ಆಶೀರ್ವಾದ. ಮತ್ತು ಮಳೆಯನ್ನು ಈ ಭೂಮಿಗೆ ಧರೆಗೆ ಬರುವಂತೆ ಮಾಡ್ತಾರೆ. ತೃಪ್ತಿಗೊಂಡಿದೆ ಪೃಥ್ವಿ ನಿನ್ನ ಕೃಪೆಯಿಂದ. ದನ ಕರುಗಳಿಗೋಸ್ಕರ ಅಥವಾ ಈ ಜಾನುವಾರುಗಳಿಗೋಸ್ಕರ ಬೇಕಾದ ಹುಲ್ಲನ್ನು, ಮಾನವರಿಗೆ ಬೇಕಾದ ಪೈರನ್ನು ನೀಡುವವನು ನೀನೇ. ಬೇಸಾಯದ ವ್ಯವಸಾಯ ದೇವರ ಆಶೀರ್ವಾದ. ಹಾಗೂ ದ್ರಾಕ್ಷಾರಸವನ್ನು, ಅಂದ್ರೆ ದ್ರಾಕ್ಷ ತೋಟದಿಂದ ಮಾಡಿದ ದ್ರಾಕ್ಷಾರಸ, ಇದೆಲ್ಲವನ್ನು ನೀನು ನೀಡುತ್ತೀಯ. ಅಂದ್ರೆ ನಿನ್ನ ಕರುಣೆ ಮನುಕುಲದ ಮೇಲೆ ಅಪಾರ. ಮುಂದಿನ 5 ವಾಕ್ಯಗಳು ನೋಡುವುದಾದರೆ, ಒದಗಿಸುವ ಬೇಸಾಯದ ಆಹಾರವನ್ನು, ಹೃದಯವನ್ನು ಮುದಗೊಳಿಸುವ ದ್ರಾಕ್ಷಾರಸವನ್ನು, ಮುಖಕ್ಕೆ ಮೆರಗನ್ನೀಯುವ ತಿಳಿ ತೈಲಗಳನ್ನು, ದೇಹವನ್ನು ಗಟ್ಟಿಮುಟ್ಟಾಗಿಸುವ ರೊಟ್ಟಿಯನ್ನು. ಅಂದ್ರೆ ಇದೆಲ್ಲವನ್ನು ನೀನು ದಯಪಾಲಿಸ್ತೀಯ. 16ರಿಂದ 20 ನಾವು ನೋಡುವುದಾದ್ರೆ, ಜಲವಿದೆ ಲೆಬನೋನಿನ ದೇವದಾರು ವೃಕ್ಷಗಳಿಗೆ, ನೀರು ಬೇಕಾದಷ್ಟಿದೆ ಪ್ರಭು ನೆಟ್ಟ ಮರಗಳಿಗೆ. ಗೂಡು ಕಟ್ಟಿಕೊಳ್ಳುವು ಹಕ್ಕಿಗಳ ಮರಗಳಲ್ಲಿ, ವಾಸ ಮಾಡುವು ಕೊಕ್ಕರೆಗಳು ತುರಾಯಿ ಮರಗಳಲ್ಲಿ. ಬೆಟ್ಟ ಗುಡ್ಡಗಳಿವೆ ಕಾಡು ಕುರಿಗಳಿಗೆ, ಬಂಡೆ ಬಿರುಕುಗಳಿವೆ ಬೆಟ್ಟದ ಮೊಲಗಳಿಗೆ. ಋತು ಸೂಚನೆಗಾಗಿ ನೀ ನಿರ್ಮಿಸಿದೆ ಚಂದ್ರನನು, ಸೂರ್ಯ ಬಲ್ಲನು ತನ್ನ ಅಸ್ತಮಾನದ ವೇಳೆಯನು. ರಾತ್ರಿಯಾಗುತ್ತದೆ ನೀ ಕತ್ತಲನ್ನು ಬರಮಾಡಲು, ತಿರುಗಾಡುತ್ತವೆ ಆಗ ಕಾಡಿನ ಜೀವ ಜಂತುಗಳು. ಅಂದ್ರೆ ಏನಾಗ್ತದೆ? ಈ ಜಲ, ಇದರಿಂದ ದೇವದಾರು ವೃಕ್ಷಗಳು ಅಥವಾ ಹಕ್ಕಿಗಳು ಗೂಡು ಕಟ್ಟಲು, ಆ ತುರಾಯಿ ಮರಗಳು, ದೊಡ್ಡ ದೊಡ್ಡ ಬಂಡೆಗಳು, ಅದರಲ್ಲಿ ಬಿರುಕುಗಳು, ಕಾಡು ಕುರಿಗಳಿಗೆ, ಬೆಟ್ಟದ ಮೊಲಗಳಿಗೆ,
ಆಮೇಲೆ ನೀನು ಋತುಗಳನ್ನು, ಚಂದ್ರ ಹಾಗೂ ಸೂರ್ಯನನ್ನು ನೀನು ಇಟ್ಟಿದ್ದೀಯಾ. ಅಂದರೆ ಈ ರೀತಿಯಾಗಿ ಈ ಇಡೀ ವಿಶ್ವವನ್ನು ಒಂದು ವಿಶೇಷ ರೀತಿಯಾಗಿ ಸೃಷ್ಟಿ ಮಾಡಿದ್ದೀಯಾ ಪ್ರಭುವೇ. ಎಷ್ಟೊಂದು ದೇವರ ಸೃಷ್ಟಿ ವಿಸ್ಮಯವಾದುದು, ಅದ್ಭುತವಾದುದು. 21ರಿಂದ 25 ನಾವು ನೋಡೋಣ. ಮರಳುತ್ತದೆ, ಸೂರ್ಯೋದಯವಾಗಲು ತಮ್ಮ ಗವಿಗುಹೆಗಳಲ್ಲಿ ಮಲಗಲು ಹೊರಡುತ್ತಾನಾಗ ಮಾನವ ಕೆಲಸಕ್ಕೆ, ದುಡಿಯುತ್ತಾನೆ ಸಾಯಂಕಾಲದವರೆಗೆ. ಸೃಜಿಸಿರುವೆ ಎಲ್ಲವನ್ನು ಸುಜ್ಞಾನದಿಂದ, ಜಗವೆಲ್ಲ ತುಂಬಿದೆ ನಿನ್ನ ಸೃಷ್ಟಿಯಿಂದ. ಸಮುದ್ರವಿದೋ ಎಷ್ಟು ಅಪಾರ, ಅದೆಷ್ಟು ವಿಶಾಲ, ಅದರಲ್ಲಿರುವ ಸಣ್ಣ ದೊಡ್ಡ ಜೀವಿಗಳಿಗೆ ಲೆಕ್ಕವಿಲ್ಲ. ಅಂದರೆ ಇದೆಲ್ಲವನ್ನು ದೇವ ನೀವು ಮಾಡಿದ್ದೀರಿ, ಸೃಜಿಸಿದ್ದೀರಿ ಮತ್ತು ನೀವು ಪೋಷಿಸುತ್ತೀರಿ. ಮನುಷ್ಯನು ಕೂಡ ಈ ಕೆಲಸ ಮಾಡಲು ಆತನಿಗೆ ಕೊಟ್ಟ ಆ ಕೆಲಸ, ದುಡಿಮೆ ಕೂಡ ನಿನ್ನ ವರದಾನವಾಗಿದೆ. ಈ ಸಮುದ್ರದಲ್ಲಿ ಏನಾಗುತ್ತೆ ಮುಂದೆ ಹೇಳ್ತಾರೆ, ಓಡಾಡುತ್ತಾ ಆ ಸಮುದ್ರದಳು ಹಡಗುಗಳು, ತಿಮಿಂಗಿಲಗಳು, ಅದಕ್ಕೆ ನೀನು ಆಹಾರವನ್ನು ಒದಗಿಸಿರುವೆ. ನಂಬಿಕೊಂಡಿವೆ ಆ ಜೀವಿಗಳು ನಿನ್ನನ್ನು. ಇಡೀ ವಿಶ್ವದಲ್ಲಿರುವ ಜೀವಿಗಳು ನಿನ್ನನ್ನು ನಂಬಿಕೊಂಡಿವೆ. ನೀ ನೀಡಲು ಕೂಡಿಸಿಟ್ಟುಕೊಳ್ಳುವವು, ನೀ ಕೈ ತೆರೆಯಲು ಸಂತೃಪ್ತಿ ಪಡುವವು. ತಲ್ಲಣಗೊಳ್ಳುವು ನೀ ಮುಖ ಮರೆ ಮಾಡಿಕೊಳ್ಳಲು, ಮಣ್ಣು ಪಾಲಾಗುವು ನೀನು ಅವುಗಳ ಉಸಿರನ್ನಡಗಿಸಲು. ನೀವು ಉಸಿರನ್ನೂದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀವು ಉಸಿರನ್ನೂದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀವು ಉಸಿರನ್ನು ಊದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗ. ಆದ್ಮೇಲೆ ಸೃಷ್ಟಿಕರ್ತ ದೇವರು ಎಲ್ಲವನ್ನೂ ಒಂದು ಉಸಿರಿನಲ್ಲಿ ಸೃಷ್ಟಿ ಮಾಡಲು, ಮನುಷ್ಯನ ಒಳಗಡೆ ಆತ ಕೊಟ್ಟ ಉಸಿರನ್ನು ಊದಿ ಜೀವ ಕೊಟ್ಟರು. ಆ ಉಸಿರೇ ದೇವರು ನಮಗೆ ಕೊಟ್ಟ ಶ್ರೇಷ್ಠವಾದ ಆಶೀರ್ವಾದ, ಶ್ರೇಷ್ಠವಾದ ಅನುಗ್ರಹ, ಶ್ರೇಷ್ಠವಾದ ಕೃಪೆ. ನೀವು ಉಸಿರನ್ನು ಊದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವು ಜಗವೆಲ್ಲವೂ. ನಿನ್ನ ಜಗದ ಮೇಲೆ ನಿನ್ನ ಉಸಿರು ಬೇಕು, ನಿನ್ನ ಕೃಪೆ ಬೇಕು, ನಿನ್ನ ಅನುಗ್ರಹ ಬೇಕು, ನಿನ್ನ ಜೀವ. ಆ ಜೀವವನ್ನು ಪೋಷಿಸಲು ದೇವರು ಬೇಕು. ದೇವರನ್ನು ಆರಾಧಿಸಬೇಕು, ಸ್ತುತಿಸಬೇಕು, ಮಹಿಮೆ ಪಡಿಸಬೇಕು. ಸ್ವಾಮಿ ದೇವನ ಮಹಿಮೆ ಇರಲಿ ಶಾಶ್ವತವಾಗಿ. ಆತ ಸಂತೋಷಿಸಲಿ ತನ್ನ ಸುಕೃತ್ಯಗಳಿಗಾಗಿ. ನಡುಗುತ್ತದೆ ಭೂಮಂಡಲ ಆತನ ಕೃತ್ಯಕ್ಕೆ, ಹೊಗೆ ಕಾರುತ್ತದೆ ಪರ್ವತ ಆತನ ಸ್ಪರ್ಶಕ್ಕೆ. ನೋಡಿ, ಸ್ವಾಮಿ ದೇವನ ಮಹಿಮೆ ಇರಲಿ ಶಾಶ್ವತವಾಗಿ. ಈ ದೇವರ ಮಹಿಮೆ ಈ ಲೋಕದಲ್ಲಿ ಇರಬೇಕು, ನಾವು ಆ ಮಹಿಮೆಯಲ್ಲಿ ಜೀವಿಸಬೇಕು. ಆತ ಸಂತೋಷಿಸಲಿ ತನ್ನ ಸುಕೃತ್ಯಗಳಿಗಾಗಿ. ಆದರೆ ಮನುಷ್ಯ ಏನ್ ಮಾಡ್ತಾನೆ? ದುಷ್ಕೃತ್ಯಗಳನ್ನು ಮಾಡ್ತಾ ಇದ್ದಾನೆ. ನಡುಗುತ್ತದೆ ಭೂಮಂಡಲ ಆತನ ಕೃತ್ಯಕ್ಕೆ, ಹೊಗೆ ಕಾರುತ್ತದೆ ಪರ್ವತ ಆತನ ಸ್ಪರ್ಶಕ್ಕೆ. ಪ್ರಭುವನ್ನು ನಾ ಹೊಗಳಿ ಹಾಡುವೆನು ಬಾಳಿನೊಳೆಲ್ಲ, ನನ್ನ ದೇವನನ್ನು ಭಜಿಸುವೆನ ಜೀವಮಾನವೆಲ್ಲ. ನಾನು ಪ್ರಭುವನ್ನು ಸದಾ ಹಾಡುವೆ, ಪ್ರಭುವಿಗೆ ಸ್ತುತಿಸುವೆ, ಹಾಡುವೆ ಮತ್ತು ಜೀವಮಾನವೆಲ್ಲ ಆತನನ್ನು ಭಜಿಸುವೆ. ಆತನಿಗೊಲಿಯಲಿ ನನ್ನ ಧ್ಯಾನ, ನನ್ನ ಪ್ರಾರ್ಥನೆ. ಈ ಕೀರ್ತನೆಯೊಂದಿಗೆ ಮಾಡುವ ಪ್ರಾರ್ಥನೆ ಆತನಿಗೆ ಒಲಿಯಲಿ. ಆತನಲ್ಲೇ ಹರ್ಷಿಸಲಿ ನನ್ನ ಮನ. ದಹಿಸಿ ಹೋಗಲಿ ಧರೆಯಿಂದ ದುಷ್ಟರು, ನಿರ್ಮೂಲವಾಗಲಿ ಸಕಲ ದುರುಳರು. ಪ್ರಭುವನು ನನ್ನ ಮನ ಸ್ತುತಿಸಲಿ, ಪ್ರಭುವಿಗೆ ಸ್ತುತಿ ಸ್ತೋತ್ರವಾಗಲಿ. ದಹಿಸಿ ಹೋಗಲಿ ಧರೆಯಿಂದ ದುಷ್ಟರು, ನಿರ್ಮೂಲವಾಗಲಿ ಸಕಲ ದುರುಳರು. ಪ್ರಭುವನು ನನ್ನ ಮನ ಸ್ತುತಿಸಲಿ, ಪ್ರಭುವಿಗೆ ಸ್ತುತಿ ಸ್ತೋತ್ರವಾಗಲಿ. ಸದಾಕಾಲಕ್ಕೂ ಪ್ರಭುವಿಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ನಾವು ಸಲ್ಲಿಸತಕ್ಕದ್ದು. ಆದ್ಮೇಲೆ 2 ಕೀರ್ತನೆಗಳು. ಮೊದಲನೇ ಕೀರ್ತನೆ 103, ದಯಾಳು ದೇವನ ಉಪಕಾರ ಸ್ಮರಣೆ, ಹಾಗೂ 2ನೇ ಕೀರ್ತನೆ ಸೃಷ್ಟಿಕರ್ತನ ಭಜನೆ 104, ದೇವರಿಗೆ ಸ್ತುತಿಸುವ ಸ್ತುತಿ ಗೀತೆಗಳಾಗಿವೆ. ನಾವು ಕೂಡ ಆ ದೇವರನ್ನು ಸ್ತುತಿಸೋಣ, ಆರಾಧಿಸೋಣ, ಮಹಿಮೆ ಪಡಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಕೀರ್ತನೆಗಳ ಮೂಲಕ ನಮ್ಮ ಜೀವನದ ಯಾತನೆಗಳನ್ನು ನಿವಾರಿಸು, ನಮ್ಮ ಪ್ರಾರ್ಥನೆಗಳನ್ನು ಆಲಿಸು. ನಮ್ಮ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ನಮ್ಮ ವೇದನೆಗಳನ್ನು ನಿಮಗೆ ನಿವೇದಿಸಿ ಪ್ರಾರ್ಥಿಸುವಾಗ ನಮ್ಮ ದೋಷಗಳನ್ನು ಮನ್ನಿಸಿ ರೋಗಗಳನ್ನು ವಾಸಿ ಮಾಡು. ಈ ಪ್ರಾರ್ಥನೆಯನ್ನು ಆಲಿಸುತ್ತಿರುವ ಪ್ರತಿಯೊರ್ವರ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ವಿಶ್ವದ 750 ಕೋಟಿ ಜನರ ಮೇಲೆ ಕಷ್ಟ, ಸಂಕಷ್ಟ, ಯುದ್ಧ, ಕ್ಷಾಮ ಡಾಮರಗಳಿಂದ ಒಳಗಾಗಿರುವ ಎಲ್ಲ ರಾಷ್ಟ್ರಗಳು ದೇವ ನಿನ್ನ ಕೃಪೆಯನ್ನು ಪ್ರಭೆಯನ್ನು ಅನುಭವಿಸುವಂತಾಗಲಿ. ನೀನೇ ಸರ್ವಭೌಮನು, ಸರ್ವಶಕ್ತನೆಂಬುದಾಗಿ ಅವರು ಅರಿಯಲಿ. ಎಲ್ಲ ದ್ವೇಷಗಳು, ಹಗೆತನಗಳು, ಅಂಧಕಾರ ಶಕ್ತಿಗಳು, ಬಂಧನಗಳು, ಎಲ್ಲ ಥರದ ವ್ಯಾಧಿ ವೇದನೆಗಳು ವಿಶ್ವದಿಂದ ಬಿಟ್ಟು ಸುಟ್ಟು ಬೂದಿಯಾಗಲಿ.
ಟಚ್ ದ ವರ್ಲ್ಡ್, ಹೀಲ್ ದ ವರ್ಲ್ಡ್. ಕುರುಡರು ನೋಡುವಂತಾಗಲಿ, ಕಿವುಡರು ಆಲಿಸುವಂತಾಗಲಿ, ಮೂಗರು ಮಾತನಾಡುವಂತಾಗಲಿ, ಪಾರ್ಶ್ವರೋಗಿಗಳು ಎದ್ದು ನಡೆಯಲಿ. ಯಾರೆಲ್ಲ ಹಾಸಿಗೆ ಮೇಲೆ ಇದ್ದಾರೆ ಅವರು ಯೇಸುವಿನ ಕರುಣೆಯನ್ನು ಅನುಭವಿಸಲಿ. ನಾವೆಲ್ಲರೂ ದೇವರನ್ನು ಸ್ತುತಿಸಲು, ಕೊಂಡಾಡಲು, ಭಜಿಸಲು ಬೇಕಾದ ಶಕ್ತಿ, ಧೈರ್ಯ, ಮನೋಬಲ ನಮಗೆ ಲಭ್ಯವಾಗಲಿ. ನಮ್ಮಲ್ಲಿರುವ ಎಲ್ಲ ಬಲಹೀನತೆಗಳನ್ನು ಮನ್ನಿಸು ದೇವ. ನಮ್ಮನ್ನು ಪರಿಶುದ್ಧ ಆತ್ಮರಲ್ಲಿ ತುಂಬು ದೇವ. ಈ ರಕ್ತ ಕಣ, ನರನಾಡಿ, ಕೀಲು, ಮಜ್ಜೆ, ದೇಹಾತ್ಮಗಳು ನಿಮ್ಮ ಕೃಪೆಯಿಂದ, ಪ್ರಭೆಯಿಂದ ತುಂಬಿ ಎಲ್ಲ ಬಲಹೀನತೆಗಳು ಬಿಟ್ಟು ಸೊಟ್ಟು ಬೂದಿಯಾಗಲಿ. Anoint us, Lord. Touch us, Lord, for your glory. Heal for your glory. Jesus' name I pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನಮಗಾಗಿಯೂ ನಮ್ಮ ಸುವಾರ್ತೆಯ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿಯೂ ಪ್ರಾರ್ಥಿಸಿರಿ. ಆಮೇನ್. ದಿವ್ಯವಾಣಿ